ಈತನ ಸಾಧನೆ ಕೇಳಿದರೆ ಬೆರಗಾಗ್ತೀರಿ. ಈತ ಇನ್ನೂ ಪ್ರಥಮ BA ಓದುತ್ತಿರೋ ಯುವಕ. ಈತ ರಾಜ್ಯಾದ್ಯಂತ ಸೈಕಲ್ನಲ್ಲಿ ತೆರಳಿ ಅತ್ಯಾಚಾರದ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದುವರೆಗೆ ಈತ ಕ್ರಮಿಸಿದ್ದು 21 ಜಿಲ್ಲೆಗಳು, 2800 ಕಿಲೋಮೀಟರ್. ಹಾಗಿದ್ರೆ ಇಲ್ಲಿದೆ ಈ ಯುವಕನ ಸಾಹಸಗಾಥೆ. ಈತನ ಹೆಸರು ಕಿರಣ್ ಬೆಂಗಳೂರು. ದೇಶದಲ್ಲಿ ನಡೆದ ಅದೆಷ್ಟೋ ಅತ್ಯಾಚಾರ ಪ್ರಕರಣಗಳಿಂದ ಬೇಸರಗೊಂಡು ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಸೈಕಲ್ ಯಾನದ ಮೂಲಕ ಜಾಗೃತಿ ಮೂಡಿಸಲು ನಿರ್ಧರಿಸಿದ್ದಾನೆ. ಆಗಸ್ಟ್ 22ರಂದು ಮನೆ ಬಿಟ್ಟ ಈತ ಇದುವರೆಗೆ 64 ದಿನಗಳನ್ನು ಕಳೆದಿದ್ದಾನೆ. ಕೇವಲ 10,000 ರೂಪಾಯಿ ಹೊಂದಿದ್ದ ಈತ 5,000 ರೂಪಾಯಿ ಮೌಲ್ಯದ ಸೈಕಲ್ ಖರೀದಿ ಮಾಡಿದ್ದಾನೆ. ಉಳಿದ ಹಣದಿಂದ ಜಿಲ್ಲೆಗಳನ್ನು ಸುತ್ತಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಸಲ್ಲಿಸುತ್ತಾನೆ. ಅದೆಷ್ಟೋ ದಿನಗಳಲ್ಲಿ ಸರಿಯಾದ ಊಟವಿಲ್ಲದೆ ಉಳಿದುಕೊಳ್ಳಲು ವ್ಯವಸ್ಥೆ ಇಲ್ಲದೆ ಕಷ್ಟಪಟ್ಟಿದ್ದಾನೆ. ಮೊದಲು ಎಲ್ಲರೂ ಈತನ ಕಾರ್ಯದ ಬಗ್ಗೆ ಗೇಲಿ ಮಾಡಿದ್ರು. ಆದರೆ 40 ದಿನಗಳ ಬಳಿಕ ಈತನ ಶ್ರಮ ಫಲ ಕೊಟ್ಟಿತು. ಸದ್ಯ ಅನೇಕ ಸಂಘಟನೆಗಳು ಈತನಿಗೆ ಬೆಂಬಲವಾಗಿ ನಿಂತಿವೆ. ಇನ್ನು 20 ದಿನಗಳು ಬೇಕಾಗಿವೆ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಸಂದರ್ಶನ ಮಾಡೋದಕ್ಕೆ. ಈತನ ಈ ಸಾಧನೆ ಇನ್ನಷ್ಟು ಜನರಿಗೆ ಮಾದರಿಯಾಗಲಿ, ಆ ಮೂಲಕ ಈತನ ಹೋರಾಟ ದೇಶಾದ್ಯಂತ ಸಂಚಲನ ಉಂಟು ಮಾಡಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಈಗಲೂ ನಾಡಿಗಳೆಲ್ಲ ಹಿಂಗೆ ಕುದೀತಾ ಇದೆ. 6 ವರ್ಷದ ಪುಟ್ಟ ಮಗು ಏನು ಪಾಪ ಮಾಡಿತ್ತು, ಈ ಭೂಮಿಯಲ್ಲಿ ಹುಟ್ಟಿದೆ ತಪ್ಪ ಆ ಮಗುದು. ಎಷ್ಟೋ ಜನ ರೀಸನ್ ಕೊಡ್ತಾರೆ, ಹೆಣ್ಮಕ್ಳು ಹಾಕೋ ಬಟ್ಟೆ ಆ ಥರ, ಆ ಟೈಮಲ್ಲಿ ಯಾಕೆ ಅಲ್ಲಿ ಹೋಗ್ಬೇಕು. ಇನ್ನು 6 ವರ್ಷ ಮಗುಗೆ ಇನ್ಯಾವ ಥರ ಬಟ್ಟೆ ಹಾಕ್ಬೇಕು ಸ್ವಾಮಿ? ನೋಡೋ ದೃಷ್ಟಿ ಬದಲಾಗಬೇಕಷ್ಟೇ. ನಿನ್ನೆವರೆಗೂ ಅತ್ಯಾಚಾರ ನಿರ್ಮೂಲನೆ ಅಂದ್ಬಿಟ್ಟು ಅಖಂಡ ಕರ್ನಾಟಕ ಸೈಕ್ಲಿಂಗ್ ಮಾಡ್ತಾ ಇದ್ದೆ. ನಿನ್ನೆ ಆ ಬೋರ್ಡ್ ಕಿತ್ತಾಕಿ ಇವತ್ತು ಈ ಬೋರ್ಡ್ ಹಾಕಿದ್ದೀನಿ. ಅತ್ಯಾಚಾರ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಇನ್ಮೇಲೆಯಿಂದ ಇದೇ ನನ್ನ ಹೋರಾಟ. ಇದಕ್ಕೆ ನಿಮ್ಮ ಬೆಂಬಲ ಕೊಡಬೇಕಂತ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಭಯ ಹುಟ್ಟಲ್ವೋ, ಇಲ್ಲಿವರೆಗೂ ಮನುಷ್ಯರಲ್ಲಿ ಭಯ ಹುಟ್ಟಲ್ವೋ ಅಲ್ಲಿವರೆಗೂ ತಪ್ಪು ಮಾಡ್ತಾನೆ ಇರ್ತಾರೆ. ಯಾವನೊಬ್ಬನಿಗೆ ಹೆಣ್ಣು ಮಕ್ಕಳು ಮುಟ್ಟಕ್ಕೆ ಭಯ ಪಡಬೇಕು. ಆ ಥರ ಒಂದು ಸರ್ಕಾರನ ಮತ್ತು ಒಂದು ಕಾಯ್ದೆನ ತರಬೇಕು. ಇದೇ ನನ್ನ ಉದ್ದೇಶ, ಇದೇ ನನ್ನ ಹೋರಾಟ. ಎಲ್ಲರೂ ಸಪೋರ್ಟ್ ಮಾಡಿ.